ಲಿವಾ ಮಿಸ್ ದಿವಾ 2020 ಗೆದ್ದ ಉಡುಪಿ ಮೂಲದ ಅಡ್ಲಿನ್ ಕ್ಯಾಸ್ಟೋಲಿನೋ ತನ್ನ ಹುಟ್ಟೂರು ಉಡುಪಿಗೆ ಆಗಮಿಸಿದ್ದಾರೆ. ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾರತದಿಂದ ಆಯ್ಕೆಯಾಗಿರುವ ಅಡ್ಲಿನ್ಗೆ ಉಡುಪಿಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಉಡುಪಿಯ ಉದ್ಯಾವರ ಕೊರಂಗರಪಾಡಿಯ ಮನೆಗೆ ಆಗಮಿಸಿದ ಅಡ್ಲಿನ್ ಕುಟುಂಬಸ್ಥರ ಜೊತೆ ಸಂತೋಷದಿಂದ ಬೆರೆತರು. ಸಂಬಂಧಿಕರ ಜೊತೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ದೊಡ್ಡಪ್ಪನ ಮನೆಯಲ್ಲಿ ಆಯ್ದ ಕುಟುಂಬಿಕರಿಂದ ವಿಶೇಷ ಪ್ರಾರ್ಥನೆ ನಡೆಯಿತು. ಗೆಲುವಿಗೆ ಯೇಸುವಿನ ಆಶೀರ್ವಾದವೇ ಕಾರಣ ಎಂದು ಪ್ರಾರ್ಥನೆಯ ವೇಳೆ ಅಡ್ಲಿನ್ ಕುಟುಂಬದ ಹಿರಿಯರು ತಿಳಿಸಿದ್ರು. ಕಂಬಳದ ಕೋಣ, ಕರಾವಳಿಯ ಚಂಡಿ, ರಂಗಿನ ಕೊಡೆ ಹಿಡಿದು ಚರ್ಚ್ವರೆಗೆ ಮೆರವಣಿಗೆ ಮಾಡಲಾಯಿತು. ನೂರಾರು ವಾಹನಗಳು ಆಪ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ಉದ್ಯಾವರದ ನಗರದಾದ್ಯಂತ ಅಡ್ಲಿನ್ ಕ್ಯಾಸ್ಟೋಲಿನೋ ಅವರ ಕಟೌಟ್ಗಳು ರಾರಾಜಿಸುತ್ತಿದ್ದವು. Talking about my experience of the pageant, it was a 40-day pageant with all my contestants. There was a lot of learning that I had to do. There were a lot of ups and downs in the pageant, but it taught me a lot and it made me the person that I am sitting in front of you today. I learned from my failures, I learned from my success, and I'm really happy that I got this opportunity to be a better human being, to transform myself and actually represent the hopes of 1.3 billion people of our country at the Miss Universe pageant.